ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮೆಲ್ಲ ವೀಕ್ಷಕ ಬಂಧುಗಳನ್ನು ಒಂದು ಆರೋಗ್ಯದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ವಿಶೇಷವಾದಂತಹ ಒಂದು ಆರೋಗ್ಯ ಕಾರ್ಯಕ್ರಮವನ್ನು ಅಂದರೆ ಆಸ್ಟರ್ ಮಿಮ್ಸ್ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಎಲ್ಲ ವೀಕ್ಷಕ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆಸ್ಟರ್ ಮಿಮ್ಸ್ ಕೋಟಕ್ಕಲ್ ಇರುವಂತಹ ಒಂದು ಕೇಂದ್ರ, ಮುಖ್ಯವಾಗಿ ಈ ಬೆನ್ನು ನೋವು ಅಥವಾ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ ನಾವು, ಈ ಉಬ್ಬುವಂತಹ ನಾಳಗಳು ಉಬ್ಬುವಂತಹ ಸ್ಥಿತಿಯಲ್ಲಿರುವಂಥ ಇಂಥದಕ್ಕೆಲ್ಲ ಮಾಡುವಂತಹ ಒಂದು ರೀತಿಯ ಶಸ್ತ್ರಕ್ರಿಯೆ. ಬಹಳ ವಿಶೇಷವಾದಂತಹ ಒಂದು ಪರಿಣಿತರನ್ನು ಒಳಗೊಂಡಂತಹ ಈ ಒಂದು ಕೇಂದ್ರದಲ್ಲಿ ಶಸ್ತ್ರಕ್ರಿಯೆ ಕೂಡ ಕೇವಲ ಒಂದು ದಿನದಲ್ಲಿ, ಅಂದರೆ ಶಸ್ತ್ರಕ್ರಿಯೆ ಮಾಡಿಕೊಂಡು ಅದೇ ದಿನ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಕೇಂದ್ರದಲ್ಲಿ ನಡೆಸ್ತಾ ಇದ್ದಾರೆ. ಇಂತಹ ಆಸ್ಟರ್ ಮಿಮ್ಸ್ ನಡೆಸುವಂತಹ ಈ ಒಂದು ವಿಶೇಷ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಮಗೆ ಇಲ್ಲಿ ಅಲ್ಲಿಯ ತಜ್ಞ ವೈದ್ಯರುಗಳು ನಮ್ಮೊಂದಿಗೆ ಇಲ್ಲಿದ್ದಾರೆ. ಯಾಕಂದರೆ ಇದು ಕೋಟಕ್ಕಲ್ಲಲ್ಲಿ ಇದ್ದರೂ ಕೂಡ ತಜ್ಞ ವೈದ್ಯರುಗಳು ನಮ್ಮೊಂದಿಗೆ ಬಂದು ಅವರ ಅನುಭವವನ್ನು, ಅಲ್ಲಿರುವಂಥ ವಿಶೇಷ ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ, ಅಥವಾ ಅಲ್ಲಿಯ ಸೌಲಭ್ಯಗಳನ್ನು, ಯಾವ ರೀತಿಯ ಒಂದು ಶಸ್ತ್ರಕ್ರಿಯೆ ಮಾಡಬಹುದು ಅಥವಾ ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ತಮಗೆ ಏನೆಲ್ಲ ವ್ಯವಸ್ಥೆ ಅಲ್ಲಿ ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮುಖ್ಯವಾಗಿ ಪ್ರಪ್ರಥಮವಾಗಿ ಇಂದು ನಮ್ಮೊಂದಿಗಿರುವಂತಹ ಡಾಕ್ಟರ್ ಫೈಜಲ್ ಎಂ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಡಾಕ್ಟರ್ ಫೈಜಲ್ ಇವರು ಕೊಟ್ಟಾಯಂ ಮೆಡಿಕಲ್ ಕಾಲೇಜಲ್ಲಿ ತನ್ನ MBBS ವ್ಯಾಸಂಗವನ್ನು ಮುಗಿಸಿಕೊಂಡು ತದನಂತರ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ಒಂದು ಶಸ್ತ್ರಕ್ರಿಯಾ ವಿಭಾಗದಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಕೂಡ ಮಾಡಿ ಮುಗಿಸಿದವರು. ತದನಂತರ ಆಂಥ್ರೋಪ್ಲಾಸ್ಟಿ ಫೆಲೋಶಿಪ್ ಅನ್ನೋದನ್ನು ಜರ್ಮನಿಯಲ್ಲಿ ಪಡೆದುಕೊಂಡು ಬಂದು ಇದೀಗ ಕೋಟಕ್ಕಲ್ನಲ್ಲಿರೋ ಆಸ್ಟರ್ ಮಿಮ್ಸಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಕೇಂದ್ರವನ್ನು ಮಾಡಿಕೊಂಡು ಶಸ್ತ್ರಕ್ರಿಯೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಏನು ಅಂತ ಹೇಳಿದರೆ, ಅಲ್ಲಿಯ ಮಿಮ್ಸ್ ನಲ್ಲಿ ಈ ಟ್ರಾಮಾ ಸರ್ಜರಿಗಳಿಗೆಲ್ಲ ಮುಖ್ಯವಾಗಿ ಅವರು ಒಂದು ಮುಖ್ಯಸ್ಥರಾಗಿ, ಜಾಯಿಂಟ್ ರೀಪ್ಲೇಸ್ಮೆಂಟ್ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಫೈಜಲ್ ಎಂ ಇಕ್ಬಾಲ್ ಇವರು ಅನೇಕ ಸಾಧನೆಗಳನ್ನು ಮಾಡಿದವರು. ಯಾಕಂತ ಹೇಳಿದರೆ ತನ್ನ ಒಂದು ವ್ಯವಸ್ಥಿತ ಒಂದು ಕಾರ್ಯಕ್ಷೇತ್ರದಲ್ಲಿ ಪ್ರತಿಯೊಂದು ವಿಧದಲ್ಲಿ ಅನೇಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅನೇಕ ವೈಜ್ಞಾನಿಕ ಪ್ರಬಂಧಗಳನ್ನು ಮಂಡಿಸಿದ ಮಾತ್ರ ಅಲ್ಲದೆ ಅದನ್ನು ಪ್ರಕಟಿಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಫೈಜಲ್ ಎಂ ಇಕ್ಬಾಲ್ ಇವರಿಗಿದೆ. ಕೇರಳದಲ್ಲಿ ಇಡೀ ರಾಜ್ಯದಲ್ಲಿಯೇ ಮುಖ್ಯವಾಗಿ ಹೇಳಬೇಕಾದ್ರೆ ಪ್ರಪ್ರಥಮವಾದಂತಹ ಇಂಥ PLD ಶಸ್ತ್ರಕ್ರಿಯೆ ಅಂತ ಹೇಳ್ತೀವಿ, PLD ಶಸ್ತ್ರಕ್ರಿಯೆ ಅಂತ ಅದನ್ನು ನಡೆಸಿದಂಥ ಕೀರ್ತಿ ನಮ್ಮ ಫೈಜಲ್ನವರದು. ಇಂದು ನಮ್ಮೊಂದಿಗೆ ಈ ಬೆನ್ನು ನೋವಿನ ಬಗ್ಗೆ ಅನೇಕ ಮಾಹಿತಿಗಳನ್ನು ನಮಗೆ ನೀಡಲಿಕ್ಕಿದ್ದಾರೆ. ಅವರ ಹತ್ರವೇ ವಿಚಾರಿಸೋಣ, ಈ ಬೆನ್ನು ನೋವು ಹೇಗೆ ಬರುತ್ತೆ ಅಥವಾ ಅದಕ್ಕೆ ಮಾಡುವಂಥ ಶಸ್ತ್ರಕ್ರಿಯೆ ಏನು ಎನ್ನುವುದರ ಬಗ್ಗೆ ನಾವು ವಿಚಾರಿಸೋಣ. ಮತ್ತೊಮ್ಮೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯವಾಗಿ ಸಾಮಾನ್ಯವಾಗಿ ಒಂದು ಪ್ರಾಯದ ಹಂತ ಬಂದ ಕೂಡಲೇ ಜನರಿಗೆ ಬೆನ್ನು ನೋವು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಪ್ರಾಯ ಅಂತಲೇ ಬೇಕು ಅಂತಿಲ್ಲ, ಯಾಕಂತೇಳಿ ಇತ್ತೀಚಿನ ಕಾಲಗಳಲ್ಲಿ ಎಲ್ಲ ಯುವಕರು ಕಂಪ್ಯೂಟರ್ ಅಥವಾ ಇಂಥ ಇರೋದ್ರಿಂದ ಬೆನ್ನು ನೋವು ಸರ್ವಸಾಮಾನ್ಯವಾಗೇ ಇದೆ. ಏನು ಮಾಡ್ತೀರಿ ಬೆನ್ನು ನೋವು ಬಂದಂತಹ ಒಂದು ರೋಗಿ ಅಂತಲೇ ಹೇಳ್ಬೋದು, ಅಥವಾ ಯಾರಿಗೆ ನೀವು ಯಾವ ರೀತಿಯಂತಹ ಒಂದು ಚಿಕಿತ್ಸೆಯನ್ನು ಕೊಡ್ತೀರಿ? ಬೆನ್ನು ನೋವು ಬಂದು ನಮ್ಗೆ ಗೊತ್ತು. ಹೌದು, ನಮ್ಮ ಚಿಕ್ಕದಲ್ಲಿಂದ ಪ್ರಾಯವಾಗುವಾಗ ಒಳಗಡೆ ಯಾರಾದ್ರೂ ಜನ ಬೆನ್ನು ನೋವು ಬರ್ತಾ ಇದೆ. ಖಂಡಿತ. ಅದಕ್ಕೆ ಏನ್ ಮುಖ್ಯ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಮುಖ್ಯ ಪ್ರಶ್ನೆ. ಒಂದು ಸಣ್ಣ ಮಕ್ಕಳಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಪ್ರಶ್ನೆ ಬರ್ತದೆ. ಇನ್ನು ಕೊಂಚ ಸ್ವಲ್ಪ ಜಾಸ್ತಿ ಆಗುವಾಗ, ಕೆಲಸ ಮಾಡುವಾಗ, ಹೆವಿ ವರ್ಕ್ಸ್ ಮಾಡುವಾಗ, ವೆಯ್ಟ್ ಲಿಫ್ಟಿಂಗ್ ಆವಾಗ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಬರ್ತದೆ.
ಸೆಡೆಂಟರಿ ವರ್ಕ್ಸ್ ನೀವು ಹೇಳಿದಿಲ್ಲ, IT ಒಂದು ಕಂಪ್ಯೂಟರ್ ಆಲ್ ದಿಸ್ ಹೀಗೆ ತರ ಕೆಲಸಗಳಲ್ಲಿ ಕೂಡಿ ಒಂದು ತುಂಬಾ ಜಾಸ್ತಿ ಟೈಮ್ ಸಿಟ್ಟಿಂಗ್ ಪೋಸ್ಚರ್ಸ್, ಮುಖ್ಯವಾಗಿ ನಾವು ಕುಳಿತುಕೊಳ್ಳುವಂತಹ ಒಂದು ಪೋಸ್ಚರ್ ಬ್ಯಾಕ್ ಸ್ಕೂಲಿಂಗ್ ಹೇಳ್ತೇನೆ. ಒಂದು ನಮ್ಮ ಸೀಟ್ ಅಲ್ಲಿ ಒಂದು ಸ್ಟ್ರೈಟ್ ಸ್ಪೈನ್ ಒಂದು ಎಸ್ ಶೇಪ್ ಅಲ್ಲಿ ಲಂಬಾರ್ ಶೇಪ್ಸ್ ಒಂದು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಟೈಮ್ ಜಾಸ್ತಿ ಆಗುವಾಗ ಸ್ಪೈನ್ ಡಿಜನರೇಷನ್ ಸ್ಟಾರ್ಟ್ ಆಗ್ತದೆ. ಅದು ಮೊದಲ ಡಿಜನರೇಷನ್ ಬಂದು ಡಿಸ್ಕ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಡಿಸ್ಕ್ ಒಂದು ಕವರಿಂಗ್ ಒಂದು ಆನಲಸ್ ನ ಹೇಳ್ತೇನೆ, ಅದ್ರ ಒಂದು ಪ್ರೆಷರ್ ಜಾಸ್ತಿ ಆಗುವಾಗ ಡಿಸ್ಕ್ ಆನಲಸ್ ಸ್ವಲ್ಪ ಟೇರ್ ಆಗ್ತದೆ. ಈಗ ಸಾಮಾನ್ಯವಾಗಿ ಈಗ ಕುಳಿತುಕೊಳ್ಳುವಂಥ ಒಂದು ಪೊಸಿಷನ್ ಸರಿ ಇಲ್ಲ ಅಂದ್ರೆ ಆಗುತ್ತೆ ಹೇಳಿದ್ರೆ, ಯಾವ ರೀತಿ ಅದು ತೊಂದರೆ ಆಗುತ್ತೆ ಅದು ಅವರಿಗೆ? ಹೌ ವಾಟ್ ಈಸ್ ದ ಪ್ರಾಬ್ಲಮ್ ಆಕ್ಚುಲಿ ಇಟ್ ಆಕರ್ಸ್? ಪೊಸಿಷನ್ ಒಂದು ನಾವು ಎಕ್ಸಾಂಪಲ್ ಒಂದು IT ಪ್ರೊಫೆಷನಲ್ ಒಂದು ಕೆಲಸ ಮಾಡುವಾಗ ಈಗ ಅಂದ್ರೆ ಸಿ ಪೋಸ್ಟರ್ ಅಲ್ಲಿ ತುಂಬಾ 8 hours 6 to 8 hours ಹೀಗೆ ಸಿ ಪೋಸ್ಟರ್ ಅಲ್ಲಿ ಕುತ್ಕೊಳ್ಳಿದ್ರೆ ಡಿಸ್ಕ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ಡಿಸ್ಕ್ ಒಂದು ಇದು ಸ್ಪೈನ್ ಅಂತ ಮೋಡಲ್ ಹೇಳಿದ್ರೆ ಇದು ಒಂದು ಇದು ಮೂಳೆ ಒಂದು 2 ಮೂಳೆಗೆ ಮಧ್ಯಾಹ್ನ ಬರೋದು. This is called disc. ಇದು ಒಂದು ಆಕ್ಚುಲಿ ಶಾಕ್ ಅಬ್ಸಾರ್ಬಿಂಗ್ ಸ್ಟಫ್. ನೀವು ಮೂವ್ ಆಗುವಾಗ ನಮ್ಮ ಸ್ಪೈನ್ ಅಲ್ಲಿ ಬರದ ಶಾಕ್ಸ್ ಒಂದು ಇದು ಅಬ್ಸಾರ್ಬ್ ಮಾಡ್ತದೆ. ಸೊ ಯೂಶಲಿ ನಾರ್ಮಲ್ ಶೇಪ್ ಅಂದ್ರೆ ಎಸ್ ಶೇಪ್ ಅಲ್ಲಿ ಇರ್ಬೋದು. ನಮ್ಮ ಸ್ಟ್ರೈಟ್ ಆಗಿ ಇರುವಾಗ ನಮ್ಮ ಲಂಬಾರ್ ಸ್ಪೈನ್ ಒಂದು ಎಸ್ ಶೇಪ್ ಅಲ್ಲಿ ಇರ್ಬೋದು. ಅದು ಒಂದು ರೀತಿ ಮೂವ್ ತುಂಬಾ ನೇರ ಹೀಗೆ ಫ್ಲೆಕ್ಸ್ ಆಗಿ ಹೀಗೆ ಕುತ್ಕೊಳ್ಳಿ, ಹೀಗೆ ಸೀಟ್ ಅಲ್ಲಿ ಸೋಫಾ ಕೌಚ್ ಅಲ್ಲಿ ಒಂದು ಲ್ಯಾಪ್ಟಾಪ್ ವರ್ಕ್ ಆಲ್ರೆಡಿ IT ಪ್ರೊಫೆಷನಲ್ ಹೀಗೆ ಸಿ ಪೋಸ್ಟರ್ ಅಡಾಪ್ಟ್ ಮಾಡುವಾಗ ಡಿಸ್ಕ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ತುಂಬಾ ವರ್ಷ ಆಗಿದೆ ಅಂದ್ರೆ ಒಂದು ಡಿಸ್ಕ್ ಕೂಡ ಹಿಂದೆ ಆನಲಸ್ ಬಂದು ಟೇರ್ ಆಗ್ತದೆ. ಟೇರ್ ಒಂದು ಸುಮ್ಮನೆ ಒಂದು ವೆಯ್ಟ್ ಲಿಫ್ಟ್ ಆಗುವಾಗ, ಸ್ಪೋರ್ಟ್ಸ್ ಮಾಡುವಾಗ, ಟ್ವಿಸ್ಟಿಂಗ್ ಇಂಜುರೀಸ್ ಒಂದು ಶಟಲ್ ಕ್ರಿಕೆಟ್ ಆಗುವಾಗ ಸ್ಪೋರ್ಟ್ಸ್ ರಲ್ಲಿ ಡಿಸ್ಕ್ ಆನಲಸ್ ಬಂದು ಕಿಳಿಸ್ತಾರೆ. ಡಿಸ್ಕ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಯಾವಾಗ ಆ ಒಂದು ಮೂಳೆ ಒಂದು ರೀತಿಯಲ್ಲಿ ಬದಲಾಗುತ್ತೆ ಅಲ್ಲಿ ನಿಮ್ಗೆ ಟೇರ್ಸ್ ಅಲ್ಲಿಂದ ಒಳಗಡೆಯಿಂದ ಡಿಸ್ಕ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಜೆಲ್ ತರ ಒಂದು ಮೆಟೀರಿಯಲ್ ಉಂಟು, ನ್ಯೂಕ್ಲಿಯಸ್. ಅದು ಬಂದು ಹೊರಗಡೆ ಬರ್ತದೆ. ಅದು ಒಂದು ಹೊರಗಡೆ ಬರುವಾಗ ಹಿಂದೆ ಬರ್ತದೆ. 90% ಆಫ್ ದ ಟೈಮ್ ಹಿಂದೆ ಬರ್ತದೆ. ಹಿಂದೆ ಒಂದು ನಮ್ಮ ಸ್ಪೈನಲ್ ಕೋಡ್ ಇದೆ. ಸ್ಪೈನಲ್ ಕೋಡ್ಗೆ ಡಿಸ್ಕ್ ಒಂದು ಪ್ರೆಷರ್ ಆಗುವಾಗ ಪ್ರಶ್ನೆ ಸ್ಟಾರ್ಟ್ ಆಗ್ತದೆ. ಪಿಪ್ ಬರ್ತದೆ, ನೋವು ಬರ್ತದೆ. ಹಾಗೆ ತರ ಒಂದೊಂದೊಂದು ಜನಗಳಿಗೆ ಒಂದೊಂದು ಪ್ರಶ್ನೆ ಬರ್ತದೆ. ಅಂದ್ರೆ ಮುಖ್ಯವಾಗಿ ಏನು ನಾವು ಬೆನ್ನು ಮೂಳೆ ಅಂತ ಹೇಳ್ತೇವೆ, ಆ ಬೆನ್ನು ಮೂಳೆ ಅಲ್ಲಿ ನಮ್ಮ ಕುಳಿತುಕೊಳ್ಳುವಂಥ ಪೊಸಿಷನ್ನಲ್ಲಿ ಅದಕ್ಕೆ ಸ್ವಲ್ಪ ತೊಂದರೆ ಆದಾಗ ಆ ಜೆಲ್ ಅನ್ನೋದೇನೋ ನೀವು ಹೇಳಿದ್ರಿ, ನ್ಯೂಕ್ಲಿಯಸ್ ಒಳಗಡೆ ಜೆಲ್ ನ್ಯೂಕ್ಲಿಯಸ್ ಹೊರಗೆ ಬಂದಾಗ ಸ್ಪೈನಲ್ ಕಾರ್ಡಿಗೆ ಅದು ತೊಂದರೆ ಕೊಡುತ್ತೆ. ಸ್ಪೈನಲ್ ಕಾರ್ಡ್ ಅಂಡ್ ನರ್ವ್ಸ್ ಒಂದೊಂದು ಸ್ಪೈನ್ ಇಲ್ಲಿಂದ ಫೊರಾಮಿನ್ ಅಲ್ಲಿಂದ ನರ್ವ್ಸ್ ಬರ್ತದೆ. ಈ ಡಿಸ್ಕ್ ಹೊರಗಡೆ ಬರುವಾಗ ನರ್ವ್ಸ್ ಅಲ್ಲಿ ಪ್ರೆಸ್ ಆಗ್ತದೆ, ಒಂದು ಕಾಲ್ಗೆ ಬರ್ತದೆ. ಖಂಡಿತ ಸೆಂಟ್ರಲ್ಲಿ ಬರೋದಂದ್ರೆ 2 ಕಾಲ್ಗೆ ನೋವು ಬರ್ತದೆ. ಹಾಗೆ ತರ ಪ್ರಶ್ನೆ. ಹೌದು, ಅದರಿಂದ ಸ್ಪೈನಲ್ ಕಾರ್ಡಿಗೆ ತೊಂದರೆ ಬಂದ ಕೂಡಲೇ ಬೆನ್ನು ನೋವು ಪ್ರಾರಂಭ ಆಗುತ್ತೆ. ಓಕೆ, ಈಗ ಇದಕ್ಕೆ ಸಾಧಾರಣವಾಗಿ ನೀವು ಯಾವ ಚಿಕಿತ್ಸೆಯನ್ನ ಮಾಡ್ತೀರಿ? ಚಿಕಿತ್ಸೆಗೆ ಮುಂಚೆ ವಿ ಹ್ಯಾವ್ ಟು ಡೂ ಡಯಾಗ್ನೋಸಿಸ್. ಓಕೆ, ಅಂದ್ರೆ ಈಗ ಒಬ್ಬರಿಗೆ ಬೆನ್ನು ನೋವು ಅಂತ ನಿಮ್ಮಲ್ಲಿ ಬಂದಾಗ ಅವರನ್ನು ಹೇಗೆ ನೀವು ಯಾವ ಡಯಾಗ್ನೋಸಿಸ್? ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್. ಫಸ್ಟ್ ಒಂದು ನಮ್ಮ ಎಕ್ಸಾಮಿನ್ ಮಾಡುವಾಗ ಅವರು 50 to 60% ಡಯಾಗ್ನೋಸಿಸ್ ಗೊತ್ತಾಗ್ತದೆ ನಮಗೆ. ಅದು ಒಂದು ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ಬ್ಲಡ್ ಟೆಸ್ಟ್ ಆಗ್ತದೆ. ಬ್ಲಡ್ ಟೆಸ್ಟ್ ಅಂದ್ರೆ ಸಮ್ ಕ್ಯಾನ್ಸರ್ಸ್, ವೆರಿ ರೇರ್ಲಿ ಕ್ಯಾನ್ಸರ್ಸ್ ತರ ಪ್ರಶ್ನೆ ಒಂದು ಮೂಳೆಯಲ್ಲಿ, ಬೆನ್ನಿ ಮೂಳೆಯಲ್ಲಿ ಬರ್ತದೆ. പിന്നെ ಇನ್ಫೆಕ್ಷನ್ಸ್ ಲೈಕ್ ಟಿಬಿ ಪ್ರಪ್ರಥಮವಾಗಿ ರಕ್ತ ಪರೀಕ್ಷೆ ಮಾಡಿ ಅಲ್ಲಿ ಎಲ್ಲಿಯಾದ್ರೂ ಬೇರೆ ತೊಂದರೆ ಇದೆ ಅಂತ ನೋಡಿ ಫಸ್ಟ್ ಎಕ್ಸ್ಕ್ಲೂಡ್ ಮಾಡಬೇಕು. ಎಸ್, ಖಂಡಿತ. ಇನ್ಫೆಕ್ಷನ್ಸ್ ಲೈಕ್ ಟಿಬಿ ಒಂದು ಸ್ಪೈನ್ ಮೂಳೆಯಲ್ಲಿ ಕಾಮನ್, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಕಾಮನ್. ಸೊ ಅದು ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ಅವರು 80% ಇನ್ಫೆಕ್ಷನ್ಸ್, ಕ್ಯಾನ್ಸರ್ ಹಾಗೆ ತರ ಪ್ರಶ್ನೆ ಒಂದು ನಮಗೆ ಎಕ್ಸ್ಕ್ಲೂಡ್ ಮಾಡುವ. ಓಕೆ ಓಕೆ. ಸೊ ಫಸ್ಟಿಗೆ ನೀವು ಅದನ್ನ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಅವರಿಗೆ ಟಿಬಿ ಇದೆಯಾ ಅಥವಾ ಏನಾದರೂ ಕ್ಯಾನ್ಸರ್ ತೊಂದರೆ ಇದೆಯಾ ಅಂತ ನೋಡ್ಕೊಂಡು ಪ್ರೋಸ್ಟೇಟ್ ಪ್ರಶ್ನೆ ಎಲ್ಲ ಒಂದು ಫಸ್ಟ್ ಒಂದು ಬರೋದು ಕಮ್ಸ್ ಟು ದ ಬೋನ್. ಹಾಗೆ ತರ ಪ್ರಶ್ನೆ ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ಎಕ್ಸ್ಕ್ಲೂಡ್ ಆಗ್ತದೆ. ದೆನ್ ಎಕ್ಸ್ರೇ ಅಲ್ಲಿ ನಮಗೆ ಬೋನ್ ಸ್ಟ್ರಕ್ಚರ್ ಸಣ್ಣ ವಯಸ್ಸಿನಿಂದ ಪ್ರಶ್ನೆ ಇತ್ತೆ ಇಲ್ಲ ಒಂದು ಇಟ್ ಇಸ್ ಅಕ್ವೈರ್ಡ್ ಒಂದು. ಹೌದು, ಗೊತ್ತಾಯ್ತು. ಸಣ್ಣ ವಯಸ್ಸಿನಿಂದಲೇ ಅದು ಬಂದಿದೆ. ಪ್ರಾಬ್ಲಮ್ಸ್ ಹೇಳ್ತೇನೆ. ಸಣ್ಣ ವಯಸ್ಸಲ್ಲಿ ಬೋನ್ ಒಂದಾಗಿರಬಹುದು, ಸ್ಪೈನಲ್ ಕಾರ್ಡ್ ಓಪನ್ ಆಗ್ಬಹುದು. ಹಾಗೆ ತರ ಪ್ರಶ್ನೆ ಕೂಡ ಅವರು 15 to 20 years ಒಳಗಡೆ ಸ್ಪೈನ್ ಪ್ರಾಬ್ಲಮ್ ಬರ್ತದೆ. ವೀಕ್ಷಕರು, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ, ಬೆನ್ನು ಮೂಳೆಯಲ್ಲಿ ಅವರು ವೈದ್ಯರು ಬಂದ ಕೂಡಲೇ ಅವನಿಗೆ ನೇರವಾಗಿ ಶಸ್ತ್ರಕ್ರಿಯೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಕೂಡ ತಪಾಸಣೆ ಮಾಡ್ತಾರೆ. ತಪಾಸಣೆ ಯಾವ ಎಲ್ಲ ತಪಾಸಣೆ ಅಂತ ಹೇಳಿದರೆ ಮುಖ್ಯವಾಗಿ ರಕ್ತ ತಪಾಸಣೆ ಮಾಡ್ತಾರೆ. ರಕ್ತ ತಪಾಸಣೆ
ತಪಾಸಣೆಯಲ್ಲಿ ನೋಡಬೇಕಾದ ಅಂಶ ಏನು ಅಂತ ಹೇಳಿದರೆ 2 ಅಂಶವನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ತಾರೆ. ಒಂದು, ಏನಾದರೂ ಅವನಿಗೆ ಕ್ಯಾನ್ಸರಿನ ತೊಂದರೆ ಇದೆಯಾ ಅಥವಾ TB ಕ್ಷಯರೋಗದ ತೊಂದರೆ ಇದೆಯಾ ಅಂತ. ಮತ್ತೊಂದು ಕೂಡ ಇದೆ, ಏನು ಅಂತ ಹೇಳಿದರೆ ಹುಟ್ಟಿದಾಗಿಂದ ಬರುವಂಥ, ನಾವು ಕಂಜೆನೈಟಲ್ ಅಂತ ಹೇಳ್ತೇವೆ, ಅದು ಹುಟ್ಟಿದಾಗಿನಿಂದ ಬರುವಂಥ ತೊಂದರೆ ಏನಾದರೂ ಇದ್ದರೆ ಅದನ್ನೆಲ್ಲ ದೂರೀಕರಿಸಿ, ಅಂದರೆ ಅದನ್ನು ನೋಡಿಕೊಂಡು ಅಂತಹ ತೊಂದರೆ ಇಲ್ಲದಿದ್ದರೆ ಆಮೇಲೆ ಬೆನ್ನು ಮೂಳೆಗೆ ತೊಂದರೆ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಎಸ್, ಒಂದು ಎಕ್ಸ್ರೇದಲ್ಲಿ ಎಕ್ಸ್ರೇ ಮಾಡುವಾಗ ನಾವು ಬೋನ್ ಸ್ಟ್ರಕ್ಚರ್ ಹೇಗಿದ್ರೆ ಕರೆಕ್ಟ್, ಬೋನ್ ಆಸ್ಟಿಯೋಪೊರೋಸಿಸ್ ಇದೆಯಾ, ಬೋನ್ ಕಡಿಮೆ ಆಗಿದೆಯಾ, ಹಾಗೆ ಎಲ್ಲ ಎಕ್ಸ್ರೇ ಅಲ್ಲಿ ಬರ್ತದೆ. ಇನ್ ಬಂದದೆಲ್ಲ ಸರಿ, ನೋವು ಇದೆ, ಅದಕ್ಕಾಗಿ ನಮ್ಮ ಡಿಸ್ಕ್ ಪ್ರಾಬ್ಲಮ್ ಕ್ಲಿನಿಕಲಿ ಒಂದು ಡಿಸ್ಕ್ ಅಂತ ಗೊತ್ತಾಗಿದೆ ಅಂದ್ರೆ ಐಡಿಯಲ್ ಇನ್ವೆಸ್ಟಿಗೇಷನ್ ಅಂದ್ರೆ MRI, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಸ್ಕ್ಯಾನಿಂಗ್, MRI ಸ್ಕ್ಯಾನ್ ಈಗ ಒಂದು ಸುಲಭ ಆಗ್ತದೆ. MRI ಸ್ಕ್ಯಾನ್ ಅಲ್ಲಿ ನಮ್ಗೆ 99% ಸಂಪೂರ್ಣವಾಗಿ ಗೊತ್ತಾಗ್ತದೆ. ಡಿಸ್ಕ್ ಎಲ್ಲಿಂದ ಬಂದ್ರೆ, ಏದು ಲೆವೆಲ್ ಅಲ್ಲಿ ಬಂದ್ರೆ, ಲೆಫ್ಟ್ ಸೈಡ್ ಹೋಗಿದ್ರೆ ಇಲ್ಲ ರೈಟ್ ಸೈಡ್ ಹೋಗಿದ್ರೆ, ಸೆಂಟ್ರಲ್ಲಿ ಬಲ್ಜ್ ಆಗಿದೆ, ಈ ಡಯಾಗ್ನೋಸ್ ಆಗುವಾಗ ದ ಕ್ಲಿನಿಕಲ್ ಕಾರ್ಲೇಷನ್, ಕ್ಲಿನಿಕಲ್ ಫೈಂಡಿಂಗ್ಸ್ ಅಂದ್ರೆ ಕರೆಕ್ಟ್ ಆಗಂದ್ರೆ ಡಯಾಗ್ನೋಸಿಸ್ ಬಂದ್ರೆ, ಡಯಾಗ್ನೋಸಿಸ್ ಬಂದ ಮೇಲೆ ನೀವು ಹೇಳಿದ ತರ ಸ್ಟ್ರೈಟ್ ಸರ್ಜರಿ ಅಲ್ಲ. ಫಸ್ಟ್ 3 months ಒಂದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮಾಡಬಹುದು. ಫಸ್ಟ್ ಕೇಸ್ ಡಯಾಗ್ನೋಸ್ ಆಗುವಾಗ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ ನಾನು ಹೇಳ್ತೇನೆ. ಒಂದು ಸ್ಪೈನಲ್ ಜಾಕೆಟ್ಸ್, ಒಂದು ಸ್ಪೈನಲ್ ಬೆಲ್ಟ್, ಎಕ್ಸರ್ಸೈಸ್, ಫಿಸಿಯೋಥೆರಪಿ ಸ್ಟಾರ್ಟ್ ಆಗ್ತದೆ, ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಆಗ್ತದೆ, ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್, ಆಸ್ಟಿಯೋಪೊರೋಸಿಸ್, ಅದು ತುಂಬಾ ಪ್ರಾಯ ಜನ ಇದ್ರೆ ಬೋನ್ ಡೆನ್ಸಿಟಿ ಒಂದು ಪ್ರಾಯದ ಹಂತ ದಾಟಿದ್ರೆ ಅಂದ್ರೆ ಆಸ್ಟಿಯೋಪೊರೋಸಿಸ್ 90% ಇರ್ಬೋದು. ಕ್ಯಾಲ್ಸಿಯಂ ಸ್ಟಾರ್ಟ್ ಆಗ್ತದೆ, ವಿಟಮಿನ್ ಡಿ ಸ್ಟಾರ್ಟ್ ಆಗ್ತದೆ, ಹಾಗೆ ಎಲ್ಲ ಒಂದು 3 months ನಾವು ನೋಡ್ತೇನೆ. 3 months ಅಲ್ಲಿ 80% ಪೇಷಂಟ್ಸ್ ಯೂಶಲಿ ರಿಕವರ್ ಆಗ್ತದೆ. ಆಗಲೇ ಅಂದ್ರೆ 20% ಎಸ್ಕೇಪ್ ಆಗ್ತದೆ. ಅದು ಒಂದು ದೆನ್ ವಿಲ್ ಹ್ಯಾವ್ ಟು ಥಿಂಕ್ ಆಫ್ ಸಮ್ ತೊಂದರೆ ಇದೆ, ಅದು ಹೋಗುದಿಲ್ಲ, ಕೆಲಸದಲ್ಲಿ ಪ್ರಶ್ನೆ ಆಗ್ತದೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ದೆನ್ ವಿಲ್ ಪ್ಲಾನ್ something like interventional procedures. Surgery ಅಂದ್ರೆ surgery. Out of interventional procedures ಹೀಗೆ ಬಂದು what we are trying to ಇವತ್ತು ಒಂದು introduce ಮಾಡುವಾಗ in least invasive procedure called percutaneous procedure for disc problems. So that is what we are going to discuss. ಅಂದರೆ 3 ತಿಂಗಳ ತನಕ ಕೇವಲ ಬೇರೆ ಬೇರೆ ರೀತಿಯಂಥ ತಪಾಸಣೆ, ರಕ್ತ ಪರೀಕ್ಷೆ ಆದ ಕೂಡಲೇ MRI ಮಾಡ್ತಾರೆ, MRIಯಲ್ಲಿ ನೋಡ್ಕೊಳ್ತಾರೆ, ಅಲ್ಲಿ ಯಾವ ರೀತಿಯಲ್ಲಿ ಏನು ಬದಲಾವಣೆ ಇದೆ ಅಂತ 100% 100% ಗೊತ್ತಾಗುತ್ತೆ. ಅಂತ ಗೊತ್ತಾಗಿ ಅಲ್ಲಿ ತೊಂದರೆ ಇದೆ ಅಂತಾದರೆ ಅದಕ್ಕೆ ಕೆಲವು ಬೇರೆ ಬೇರೆ ರೀತಿಯಂಥ ಚಿಕಿತ್ಸೆಗಳನ್ನು ಮಾಡಿ ಶಸ್ತ್ರಕ್ರಿಯೆಯವರಿಗೆ ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳಿಕೊಂಡು ಅದಕ್ಕೆ ಬೇಕಾದಂಥ, ಒಂದು ವೇಳೆ ಅಂತಹ ರೋಗಿಗೆ ಈಗ ತಮಗೆಲ್ಲ ತಿಳಿಸುವಂತಹ ಈ ಒಂದು ಏನು ಶಸ್ತ್ರಕ್ರಿಯೆ ಇದೆ ಅದನ್ನು ಮಾಡಲಿಕ್ಕೆ ಅವರು ತಯಾರಾಗ್ತಾರೆ. ಇದರ ಬಗ್ಗೆ ಅಂದರೆ ನೀವೇನು PLD ಅಂತ, ಆ PLD ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ನಮ್ಮ PLD ಅಂದ್ರೆ ಒಂದು ವರ್ಡ್ ಎಕ್ಸ್ಪಾನ್ಷನ್ ಅಂದ್ರೆ ಪರ್ಕ್ಯುಟೇನಿಯಸ್ ಎಂಡೋಸ್ಕೋಪಿಕ್ ಲಂಬಾರ್ ಡಿಸ್ಕೆಕ್ಟಮಿ. ಅಂದ್ರೆ ಪರ್ಕ್ಯುಟೇನಿಯಸ್ ಅಂದ್ರೆ ಸ್ಕಿನ್ ಅಲ್ಲಿಂದ ಹೋಗ್ತೇನೆ, ಒಂದು ಸಣ್ಣ ನೀಡಲ್ ತರ ಆಪರೇಷನ್ ಮಾಡುವಾಗ ಕಟ್ ಆಗುದಿಲ್ಲ, ಸ್ಕಿನ್ ಅಲ್ಲಿ ಕಟ್ ಆಗುದಿಲ್ಲ, ಒಂದು ಸಣ್ಣ 1.8 mm ನೀಡಲ್ ಅಲ್ಲಿ ಒಳಗಡೆ ಹೋಗಿ ಅದಕ್ಕೆ ಮೇಲೆ ಒಂದು ಸ್ಕೋಪ್ ಇಡ್ತೇನೆ. ಎಂಡೋಸ್ಕೋಪಿಕ್ ಅಂದ್ರೆ ಸಣ್ಣ ಸ್ಕೋಪ್, 7.7 mm ಸ್ಕೋಪ್ ಅದಕ್ಕೆ ಒಳಗಡೆ ಹಾಕ್ಬೋದು. ಅದು ಒಂದು ಡಿಸ್ಕ್ ಒಳಗಡೆ ಗ್ಯಾಪ್ ಎಲ್ಲ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಮ್ಯಾಗ್ನಿಫೈಡ್ ಆಗಿ ನೋಡಿ. ಆರ್ಥ್ರೋಸ್ಕೋಪಿ, ಶೋಲ್ಡರ್ ಸ್ಕೋಪಿ ಎಲ್ಲ ಅದೇ ಅಲ್ಲಿ ಸ್ಪೈನ್ ಅಲ್ಲಿ ಒಂದು ಎಂಡೋಸ್ಕೋಪಿಕ್ ಸರ್ಜರಿ ಮಾಡುವಾಗ ಅದರ ಅಡ್ವಾಂಟೇಜಸ್ ಅಂದ್ರೆ ಒಂದು ಇನ್ಸಿಷನ್, ಒಂದು ಬಿಗ್ ಸ್ಕಾರ್ ಏನಿಲ್ಲ. ಒಂದೊಂದು ಆಪರೇಷನ್ ಅಲ್ಲಿ ಪೇಷಂಟ್ ಗೆ ಅನಸ್ತೇಷಿಯಾ, ಜನರಲ್ ಅನಸ್ತೇಷಿಯಾ ಗೊತ್ತುಂಟು, ಆಲ್ ಸ್ಪೈನ್ ಸರ್ಜರೀಸ್ 90% ಜನರಲ್ ಅನಸ್ತೇಷಿಯಾ ಅಲ್ಲಿ ಮಾಡಬಹುದು. 2-3 ಅವರ್ಸ್ ಹೋಗ್ತದೆ, ಇಲ್ಲ 1 hour ಆಗಿದ್ರೆ ಕೂಡ ಜನರಲ್ ಅನಸ್ತೇಷಿಯಾ ಹೋಗಿ. ಈ ಶಸ್ತ್ರಕ್ರಿಯೆ ಪೆಲ್ಡ್ಗೆ ಒಂದು PLD ಸರ್ಜರಿಗೆ ಒಂದು ಜನರಲ್ ಅನಸ್ತೇಷಿಯಾ ಬೇಡ, ಅದು ಕೂಡ ಆಗೋದಿಲ್ಲ. ಸ್ಕಿನ್ ಅಲ್ಲಿ ಒಂದು ನೋವುಗೆ ಇಂಜೆಕ್ಷನ್ ಕೊಡ್ತೇನೆ. ಅದು ಒಳಗಡೆ ಹೋಗುವಾಗ ಒಂದು ಸ್ಪೈನ್ ಒಳಗಡೆ ಒಂದು ಸ್ಕಿನ್, ಇಲ್ಲಿ ಸ್ಕಿನ್ ಬರ್ತದೆ ಮಧ್ಯಾಹ್ನದಲ್ಲಿಂದಲ್ಲ ಆಪರೇಷನ್ ಮಾಡುವಾಗ. ಇದು ಒಂದು ಸ್ಕಿನ್ ಸ್ಪೈನ್ ಒಳ ಮಧ್ಯಾಹ್ನ ಭಾಗ, ಇದರಲ್ಲಿಂದೆಲ್ಲ ಆಪರೇಷನ್ ಬರುವಾಗ ಸೈಡ್ ಅಲ್ಲಿಂದ ಬರ್ತದೆ, ಬಂದು ನೀಡಲ್ ಒಂದು ಡಿಸ್ಕ್ ಒಳಗಡೆ ಇದು ಇಲ್ಲಿ ಬರುವಾಗ ಕೂಡ ಸ್ವಲ್ಪ ನೋವು ಬರ್ತದೆ, ಅಲ್ಲಿ ಕೂಡ ಇಂಜೆಕ್ಷನ್ ಕೊಡ್ತೇನೆ. ಆಮೇಲೆ ಸ್ವಲ್ಪ ಸೆಡೇಷನ್ಸ್ ಮಾದರಿ ಪೇಷಂಟ್ ಬಟ್ ಅವೇಕ್ ಪೇಷಂಟ್ ನಾವು ಮಾತಾಡ್ತೇನೆ, ಆಪರೇಷನ್ ಒಳಗಡೆ ಮಾತಾಡಿ ಪೇಷಂಟ್ ಹೇಳ್ತೇನೆ ಕಾಲು
ಮಾಡುವ ಅವರ ಹತ್ರ ಮಾತಾಡಿ ಅವ್ರ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡುವಾಗ ಆಪರೇಷನ್. ಸೊ ಅದು ಒಳಗಡೆ ಹೋಗುವಾಗ ನೀಡಲ್ ಬಂದು ಡಿಸ್ಕ್ ಒಳಗಡೆ ಇಟ್ಟ ಮೇಲೆ ವಿಲ್ ಟೇಕ್ ಔಟ್ ದ ಸ್ಟಿಲೆಟ್. ದೆನ್ ಒಂದು ಗೈಡ್ ವೈರ್ ಇದ್ರೆ ಗೈಡ್ ವೈರ್ ಒಂದು ವಿಲ್ ಪುಟ್ ಇನ್ ಟು ದ ಡಿಸ್ಕ್. ಇದು ಒಂದು ಡಿಸ್ಕ್ ಒಳಗಡೆ ಹೋಗಿದೆ. ಡಿಸ್ಕ್ ಗೈಡ್ ವೈರ್ ಆದ್ಮೇಲೆ ವಿಲ್ ಟೇಕ್ ಔಟ್ ದ ನೀಡಲ್, ಗೈಡ್ ವೈರ್ ಒಳಗಡೆ ದೆನ್ ವಿಲ್ ಪುಟ್ ದ ಸ್ಕೋಪ್. ವೆರಿ ಗುಡ್. ದೆನ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಇನ್ ದಿ ಸ್ಕ್ರೀನ್. ಸ್ಕ್ರೀನ್ ಒಂದು ಸ್ಮಾಲ್ ಡಿಸ್ಕ್ ಒಂದು ವಿ ಆರ್ ಮ್ಯಾಗ್ನಿಫೈಯಿಂಗ್ ಇಟ್ ಟು ಅರೌಂಡ್ 60 ಟೈಮ್ಸ್. 60 ಟೈಮ್ಸ್ ನಿಮಗೆ ನೋಡ್ಲಿಕ್ಕೋಸ್ಕರ. ಒಂದು ಅಡ್ವಾಂಟೇಜ್ ಇದೆ ಅಂದ್ರೆ ಡಿಸ್ಕ್ ನಾರ್ಮಲ್ ಸರ್ಜರಿ ಅಂದ್ರೆ ವಿ ವಿಲ್ ಹ್ಯಾವ್ ಟು ಓಪನ್, ಹಿಂದೆ ಒಂದು ಕಟ್ ಆಗ್ಬೋದು, ಮೂಳೆ ಇದರಲ್ಲಿ ಮೂಳೆ ತೆಗ್ಬಹುದು, ಮೂಳೆ ಮೇಲೆ ಮೂಳೆ ಹೋಗುವಂತ ಸಾಧ್ಯತೆ ಕೂಡ ಇದೆ, ತೆಗ್ಬಹುದು. ಮೂಳೆ ಲಿಗಮೆಂಟ್ಸ್ ಉಂಟು, ಅದೆಲ್ಲ ತೆಗ್ಬಹುದು. ಆಮೇಲೆ ಸ್ಪೈನಲ್ ಕಾರ್ಡ್ ಸೈಡ್ ಗೆ ರಿಟ್ರಾಕ್ಟ್ ಮಾಡಬಹುದು, ತೊಂದರೆ ಆಗ್ಲಿಕ್ಕೆ ಸೈಡ್ ಪುಷ್ ಮಾಡುವಾಗ ಒಳ್ಳೆ ವಿಲ್ ಸಿ ದ ಡಿಸ್ಕ್. ಮುಖ್ಯವಾದಂತಹ ಶಸ್ತ್ರಕ್ರಿಯೆಯಲ್ಲಿ ಈ ಏನು ನಾವು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೇವೆ ಅಥವಾ ಮೂಳೆಗಳು ಅದಕ್ಕೆ ತಾಗಿದಂತ ಇದೆಯಾ, ಇದಕ್ಕೆಲ್ಲ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಆದರೆ ಇಲ್ಲಿ ಈಗ ಅವರು ಆ PLD ಅಂತ ಯಾವುದೋ ಒಂದು ಮೆಥಡ್ ಅನ್ನು ಉಪಯೋಗಿಸ್ತಿದ್ದಾರೆ. ಇದರಲ್ಲಿ ಕೇವಲ ಆ ಒಂದು ನೀಡಲ್ ಹಾಕಿ ಅದರಿಂದ ಅದನ್ನು ತೆಗೆಯುವುದರಿಂದ ಯಾವುದೇ ಒಂದು ರೀತಿಯ ತೊಂದರೆ, ಒಂದು ರೀತಿಯಲ್ಲಿ ಅಲ್ಲಿ ಮಾತ್ರ ಆ ಅನೆಸ್ಥೇಷಿಯಾ ಇಲ್ಲದಿದ್ರೆ ಸಾಮಾನ್ಯವಾಗಿ ಜನರಲ್ ಅನೆಸ್ಥೇಷಿಯಾ ಕೊಡ್ತಾರೆ, ಅವನಿಗೆ ಸಂಪೂರ್ಣವಾಗಿ ಗೋಚರ ಇರುವುದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಈ ಶಸ್ತ್ರಕ್ರಿಯೆಯಲ್ಲಿ ಕೇವಲ ಆ ಜಾಗದಲ್ಲಿ ಎಲ್ಲಿ ಅವರು ಅದನ್ನು ಈ ಒಂದು ನೀಡಲನ್ನು ತಲಿಸ್ತಾರೆ ಅಲ್ಲಿಗೆ ಮಾತ್ರ ಒಂದು ಅರಿವಳಿಕೆಯನ್ನು ಹಾಕ್ಕೊಂಡು ಅವನಿಗೆ ಸ್ವಲ್ಪ ಆ ಜಾಗದಲ್ಲಿ ಮಾತ್ರ ಅನೆಸ್ಥೇಷಿಯಾ ಬರುವ ಹಾಗೆ, ಅಂದರೆ ಈ ಅರಿವಳಿಕೆ ಜ್ಞಾನ ಇಲ್ಲದ ಹಾಗೆ ಮಾಡಿಕೊಂಡು ಶಸ್ತ್ರಕ್ರಿಯೆಯನ್ನು ಮಾಡ್ತಾರೆ. ಬಹಳ ಯಶಸ್ವಿಯಾದಂಥ ಕ್ರಿಯೆ. ಯಾಕಂತ ಹೇಳಿದರೆ ನಮ್ಮ ಡಾಕ್ಟರ್ ಫೈಜಲ್ ಇಕ್ಬಾಲ್ ರವರು ಇದರಲ್ಲಿ ಬಹಳವಾದಂಥ ಒಂದು ಪರಿಣತಿಯನ್ನು ಪಡೆದವರು. ಜರ್ಮನಿಯಲ್ಲಿ ಹೋಗಿ ಆಮೇಲೆ ಅದರೊಂದು ವಿಶೇಷವಾದಂಥ ತರಬೇತಿಯನ್ನು ಪಡೆದು ಕೇರಳದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಈ ಶಸ್ತ್ರಕ್ರಿಯೆಯನ್ನು ನಡೆಸಿಕೊಂಡು ಬರುತ್ತಾರೆ. ಕೇರಳದಲ್ಲಿ ಫಸ್ಟ್ ಕೇಸ್ ಮಾಡಿದವರೇ ಈಗ ಇವರು ಇಕ್ಬಾಲ್ ರವರು. ಅದರಿಂದ ಇಂತಹ ಒಂದು ಶಸ್ತ್ರಕ್ರಿಯೆ ಬಹಳ ಯಶಸ್ವಿ ಹಾಗೂ ಜನರಿಗೆ ಬಹಳ ಅನುಕೂಲವಾದಂಥ ಶಸ್ತ್ರಕ್ರಿಯೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಡಾಕ್ಟರ್, ಇಲ್ಲಿ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂತಹ ಒಂದು ಶಸ್ತ್ರಕ್ರಿಯೆಗೆ ಸಾಧಾರಣ ಖರ್ಚು ಎಷ್ಟಾಗ್ಬೋದು? ಯಾಕಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಯನ್ನು ನೋಡುವುದು ಅಂತ ಹೇಳಿದ್ರೆ ಅವನಿಗೆ ಅದೊಂದು ಹೆದರಿಕೆ ಇರುತ್ತೆ. ಒಂದು ಎಷ್ಟು ಖರ್ಚಾಗ್ಬೋದು? ಖರ್ಚಂದ್ರೆ ನಾರ್ಮಲ್ ಓಪನ್ ಸರ್ಜರಿ ಇದಲ್ಲ, ಅದಕ್ಕೆ ಬರ್ತದೆ. ಹೇಗೆಂದ್ರೆ ನಾರ್ಮಲ್ ಓಪನ್ ಸರ್ಜರಿಗೆ 5 days ಹಾಸ್ಪಿಟಲ್ ಅಲ್ಲಿ ಇರ್ಲೇಬೇಕಾಗುತ್ತೆ. ಅದು ಒಂದು ನರ್ಸಿಂಗ್ ಚಾರ್ಜ್, ಬೆಡ್ ಚಾರ್ಜ್ ಮತ್ತೆ ಮೆಡಿಸಿನ್ ಎಲ್ಲ ಬಂದು ನೋಡುವಾಗ ಇದು ಒಂದು ಡೇ ಕೇರ್ ಸರ್ಜರಿ. ಬೆಳಿಗ್ಗೆ ಅಡ್ಮಿಟ್ ಆಗುವಾಗ ಸರ್ಜರಿ ಮುಗಿಸ್ತು, 3 ಗಂಟೆ ಬಿಟ್ಟು ಯೂರಿನ್ ಪಾಸ್ ಮಾಡುವಾಗ ಫಿನಿಶ್. ಪೇಷಂಟ್ ಹಾಗೆ 50 kilometers ರೇಡಿಯಸ್ ಅಂದ್ರೆ ಹಾಗೆ ದಿನ ಡಿಸ್ಚಾರ್ಜ್. ಡೇ ಕೇರ್ ಸರ್ಜರಿ. ಇಫ್ ಪೇಷಂಟ್ ವಾಂಟ್ಸ್ ಟು ಸ್ಟೇ ಬ್ಯಾಕ್, ಒಂದು ದಿನ ಅಲ್ಲಿ ಹಾಸ್ಪಿಟಲ್ ಬಿಟ್ಟು ನೆಕ್ಸ್ಟ್ ಡೇ ಹೋಗ್ತಾರೆ. ನಮ್ಗೆ ತುಂಬಾ ಜನ GCC ಕಂಟ್ರೀಸ್, ಅರಬ್ಸ್ ಎಲ್ಲ ಬರ್ತದೆ, ಅವರು ಒಂದು 3 days ಬರ್ತದೆ. ಸೊ ಸರ್ಜರಿ ನೆಕ್ಸ್ಟ್ ಡೇ ಅಬ್ಸರ್ವೇಷನ್. ಹಾಗಾದ್ರೆ ಈಗ ಒಮ್ಮೆ ನಿಮ್ದು ಸರ್ಜರಿ ಆದ ನಂತರ ಅವನು ಎಷ್ಟು ದಿವಸದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನಾರ್ಮಲ್ ಕೆಲಸ ಮಾಡುವಾಗ ವಿತ್ ಇನ್ 1 week ಆಫೀಸ್ ವರ್ಕ್ ವಾಪಸ್ ಪ್ರಾರಂಭಿಸಬಹುದು? ಎಸ್, ಆಫೀಸ್ ಜಾಬ್ ಅಂದ್ರೆ 1 week ರೆಸ್ಟ್ ಅಂಡ್ ಪೇಷಂಟ್ ಗೋಸ್ ಬ್ಯಾಕ್ ಟು ವರ್ಕ್. ಸ್ವಲ್ಪ ಕಡಿಮೆ ವೇಟ್ ಲಿಫ್ಟಿಂಗ್ ಜಾಬ್ಸ್ 3 to 6 weeks ಬಂದು ಹಾಕಿ ರೆಸ್ಟ್ ಮಾಡಬಹುದು. ಒಂದು ಕೆಲಸ ಮಾಡುವಾಗ ಕೂಡ ಬೆಲ್ 3 months ಗೆ ಮಾಡ್ಲಿಕ್ಕೆ ಲಿಟಲ್ ಹೆವಿ ವರ್ಕ್ಸ್. ಅದರ್ವೈಸ್ ನೋ ಬೆಡ್ ರೆಸ್ಟ್. ಪೇಷಂಟ್ ನೆಕ್ಸ್ಟ್ 1 hour ಒಳಗಡೆ ನಡ್ಬೋದು. ICU ಕೇರ್ ಇಲ್ವಾ? ಏನಿಲ್ಲ. ಒನ್ ಪೇಷಂಟ್ ಇಸ್ ಅಬ್ಸರ್ವ್ಡ್ ಇನ್ ದಿ ಪೋಸ್ಟ್ ಆಪ್ ರೂಮ್ ಅಬ್ಸರ್ವ್ ಮಾಡುವಾಗ ಸ್ಟ್ರೈಟ್ ಬ್ಯಾಕ್ ಟು ದ ರೂಮ್. 3 to 6 hours ಡಿಸ್ಚಾರ್ಜ್ ಹಾಗೆ ಬರ್ತದೆ. ಇಲ್ಲಾಂದ್ರೆ ಇನ್ಶೂರೆನ್ಸ್ ಗೆ ದೇ ರೆಕಮೆಂಡ್ 1 day ಸ್ಟೇ. ಅದಕ್ಕಾಗಿ ಒಂದು ದಿನ ಇಡ್ಬೋದು. ಹಾಗೆ ವೈದ್ಯರು ಹೇಳಿದ್ದು ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಈ ಶಸ್ತ್ರಕ್ರಿಯೆಯಲ್ಲಿ ಅದೇ ದಿವಸ ಕೂಡ ಹೋಗ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡೋದ್ರಿಂದ ಕನೇ ಪಕ್ಷ ಒಂದು ದಿವಸ ಇರಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಅವರ ಕ್ರಿಯೆ. ಆದರೆ ಇವರ ಪ್ರಕಾರ, ವೈದ್ಯರ ಪ್ರಕಾರ ಶಸ್ತ್ರಕ್ರಿಯೆಗೆ ಅವರು ಮಾಡಿ ಬೆಳಿಗ್ಗೆ ಶಸ್ತ್ರಕ್ರಿಯೆ ಮಾಡಿದರೆ ಸಂಜೆ ಹೊತ್ತು ಮನೆಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನೆರವೇರಿಸ್ತಾರೆ. ಮತ್ತು ಖರ್ಚು ವೆಚ್ಚದ ಬಗ್ಗೆ ಕೂಡ ನಾನು ಕೇಳಿದೆ. ಸಾಧಾರಣವಾಗಿ ನೀವು ಬೇರೆಲ್ಲ ಯಾವುದು ಶಸ್ತ್ರಕ್ರಿಯೆಗೆ ಆಗ್ತದ ಅದಕ್ಕಿಂತ ಹೆಚ್ಚಂತೂ ಖರ್ಚು ಇದಕ್ಕೆ ಆಗುವುದಿಲ್ಲ. ಇಲ್ಲಿಯ ಪೂರಕವಾದಂಥ ಒಂದು ವ್ಯವಸ್ಥೆ ಏನು ಅಂತ ಹೇಳಿದರೆ ಅವನಿಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಒಂದು ದಿವಸದಲ್ಲಿ ಮನೆಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಒಂದು ವಾರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮೊದಲಿನ ಹಾಗೆ ತನ್ನ ಕಾರ್ಯವನ್ನು
ಚಿಕಿತ್ಸೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಏನಂದ್ರೆ ಸ್ಟಿಚಸ್ ಏನಿಲ್ಲ. ಹೌದು, ಏನು ಸ್ಟಿಚಸ್ ಇರುವುದಿಲ್ಲ. ಅದು ಒಂದು ಲ್ಯಾಪ್ರೋಸ್ಕೋಪಿ ಆಗಿ ಒಂದು ಸ್ಕೋಪಿ ಹಾಕಿ ಸ್ಕೋಪ್ ತೆಗುವಾಗ ಸಣ್ಣ ಸಣ್ಣ ಗಾಯ, ಅದು ಒಂದು ಸ್ಕಿನ್ ಗ್ಲೂ ಇದ್ರೆ ಸ್ಕಿನ್ ಗ್ಲೂ ಬೋಟ್ ಸ್ಟಿಕ್ಕರ್ ಆಗುವಾಗ 10 days ಕೆಳಗಡೆ ತೆಗಿಬಹುದು. ಬಹಳ ಉತ್ತಮವಾದಂತಹ ಒಂದು ಶಸ್ತ್ರಕ್ರಿಯೆಯನ್ನ, ಅದು ಕೂಡ ನೀವು ಅನುಭವಿ ವೈದ್ಯರು ಕೂಡ ಕೇರಳದಲ್ಲಿ ಪ್ರಪ್ರಥಮವಾಗಿ ನಡೆಸಿಕೊಟ್ಟಂತಹ ಕೀರ್ತಿ ಅವರಿಗೆ, ಫೈಜಲ್ ಅವರಿಗಿದೆ. ಅದರಿಂದ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಾದರೂ ಹೇಳಬೇಕು ಅಂತ ಇದ್ದರೆ ಹೇಳಿ. ಇದು ಒಂದು ನ್ಯೂ ಸರ್ಜರಿ ಇನ್ ಆಕ್ಚುಲಿ ಇಂಡಿಯಾ. ಅದು ಇಂಡಿಯಾ ಒಂದು ತುಂಬ ಜಾಗದಲ್ಲಿ ಮಾಡೋದಿಲ್ಲ. ಪೇಷಂಟ್ಗೆ ಓಪನ್ ಸರ್ಜರಿ ಅಂದರೆ ತುಂಬ ಭಯ. ಅದೇ ಪ್ರಶ್ನೆ. ಬ್ಯಾಕ್ ಏಕ್, ಬೆನ್ನಿ ನೋವು ಅಂದರೆ ಓಪನ್ ಸರ್ಜರಿ ಮಾಡುವಾಗ ಫುಲ್ ಪ್ರಾಬ್ಲಮ್, ಕಾಂಪ್ಲಿಕೇಶನ್ಸ್ ಗೊತ್ತಾಗ್ತದೆ ಜನಕ್ಕೆ. ಅದೇ ಫೋಬಿಯಾ ರಿಮೂವ್ ಮಾಡಲಿಕ್ಕೆ ಈಗ ಸರ್ಜರಿ ಸ್ಟಾರ್ಟ್ ಆಗಿದೆ, ರಿಸರ್ಚ್ ಆಗಿದೆ. ಇಂಡಿಯಾದಲ್ಲಿ 2012 ಇಟ್ ಇಸ್ ಅಕ್ಸೆಪ್ಟೆಡ್, ಇನ್ಶೂರೆನ್ಸ್ ಕೂಡ ಸಿಗ್ತದೆ ಇದಕ್ಕೆ. ಇದು ಒಂದು ಫಾರ್ ಯಂಗ್ ಪೀಪಲ್ ಆ್ಯಂಡ್ ಓಲ್ಡ್ ಪೀಪಲ್ ಒಂದು ಕಾಂಪ್ಲಿಕೇಶನ್ ಜನ ಇದಲ್ಲ, ಹಾರ್ಟ್ ಪ್ರಾಬ್ಲಮ್, ರೀನಲ್ ಪ್ರಾಬ್ಲಮ್, ಅದಕ್ಕೊಂದು ಅನಸ್ತೇಷಿಯಾ ಕೊಡ್ಲಿಕ್ಕೆ ಆಗುದಿಲ್ಲ, ಹೈ ರಿಸ್ಕ್ ಅಂತ ಹೇಳಿ ಲೋಕಲ್ ಅನಸ್ತೇಷಿಯಾ ಅಂದ್ರೆ. ಸೊ ಇಟ್ ಇಸ್ ವೆರಿ ಈಸಿ. ಒಂದು ತುಂಬಾ ಜನ ಕಷ್ಟ ಆಗ್ತದೆ ಅಂದ್ರೆ ಟ್ರೈ ದಿಸ್. ಎನಿ ಪ್ರಾಬ್ಲಮ್ ಕಾಂಟ್ಯಾಕ್ಟ್ ಅಸ್. ಐ ಥಿಂಕ್ ವಿಲ್ ಕ್ಯಾನ್ ಗಿವ್ ಯು ದ ಡೀಟೇಲ್ಸ್. ಥ್ಯಾಂಕ್ ಯು ಸೋ ಮಚ್. ಬಹಳ ಉತ್ತಮವಾದಂತಹ ಒಂದು ಮಾಹಿತಿಯನ್ನು ತಮಗೆಲ್ಲ ನೀಡಿದ್ದಾರೆ. ಮುಖ್ಯವಾಗಿ ಯುವಕರಿಗೆ, ಇತ್ತೀಚಿನ ಕಾಲದ ಯುವಕರೆಲ್ಲ ಕಂಪ್ಯೂಟರ್ ಉಪಯೋಗಿಸುವಂಥ ಯುವಕರು, ಕಂಪ್ಯೂಟರ್ ಅಥವಾ ಮೊಬೈಲ್ ಅಂತ ಹೇಳ್ಕೊಂಡು ತಮ್ಮ ಬೆನ್ನು ನೋವನ್ನು ತಾನಾಗಿಯೇ ಹೆಚ್ಚಿಸಿಕೊಳ್ಳುವಂಥ ವ್ಯವಸ್ಥೆ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ PELD ಅನ್ನೋ ಒಂದು ಶಸ್ತ್ರಕ್ರಿಯೆಯನ್ನು, ಅದು ಕೂಡ ವಿಶೇಷವಾದಂತಹ ತರಬೇತಿಯನ್ನು ಪಡೆದುಕೊಂಡು ಬಂದಂಥ ಡಾಕ್ಟರ್ ಫೈಜಲ್ ರವರು ಬಹಳ ಉತ್ತಮವಾದಂಥ ಒಂದು ಶಸ್ತ್ರಕ್ರಿಯೆಯನ್ನು ಅವರ ಆಸ್ಟರ್ ಮಿಮ್ಸ್ ಅನ್ನೋ ಕೇಂದ್ರದಲ್ಲಿ, ಕೋಟಕ್ಕಲ್ಲಲ್ಲಿರುವಂಥ ಕೇಂದ್ರದಲ್ಲಿ ನಡೆಸಿಕೊಳ್ತಾ ಇದ್ದಾರೆ. ಅನೇಕ ಶಸ್ತ್ರಕ್ರಿಯೆಗಳನ್ನು ಈಗಾಗಲೇ ಸಾಧಾರಣ ಒಂದು 115 ಶಸ್ತ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟವರು ಕೂಡ ಅವರು. ಉತ್ತಮವಾದಂತಹ ಒಂದು ಆರೋಗ್ಯವನ್ನು ಮತ್ತೆ ಅವರು ಒಂದು ನಾರ್ಮಲ್ ಜೀವನವನ್ನು, ಸಾಮಾನ್ಯ ಜೀವನವನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ವೀಕ್ಷಕರು ಇದರೆಲ್ಲ ಸದುಪಯೋಗವನ್ನು ಪಡ್ಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ತೊಂದರೆಯಂತಹ ಸಂದರ್ಭದಲ್ಲಿ ಕೋಟಕ್ಕಲ್ಲಿರುವಂಥ ಆಸ್ಟರ್ ಮಿಮ್ಸಲ್ಲಿ ಇಂತಹ ಒಂದು ವ್ಯವಸ್ಥೆ ಇದೆ. ಶಸ್ತ್ರಕ್ರಿಯೆಯ ಸಂಪೂರ್ಣವಾದಂಥ ಒಂದು ಬಹಳ ಉತ್ತಮವಾದಂಥ ಶಸ್ತ್ರಕ್ರಿಯೆ ವ್ಯವಸ್ಥೆ ಇದೆ ಅನ್ನೋದನ್ನು ತಮಗೆಲ್ಲ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ, ವಿಶೇಷವಾದಂಥ ಒಂದು ಆರೋಗ್ಯ ಮಾಹಿತಿ ಶಿಬಿರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.